ಕೊಡಗುವಿನಲ್ಲಿ ನಡೆದ ಗುಂಪು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಕೇಳಿ ಫೇಸ್ಬುಕ್ನಲ್ಲಿ ಹಾಕಿದ್ದ ಪೋಸ್ಟ್ ನೆಪವಾಗಿರಿಸಿಕೊಂಡು ನನ್ನ ತೇಜೋವಧೆ ಮಾಡುವ ಕೃತ್ಯ ನಡೆದಿದೆ. ಇದರಿಂದ ಮಾನಸಿಕವಾಗಿ ನೊಂದಿದ್ದೇನೆ. ನೂತನ ಪೊಲೀಸ್ ಕಮಿಷನರ್ ಮೇಲೆ ಭರವಸೆ ಇದೆ. ಮಾನಸಿಕವಾಗಿ ತೊಳಲಾಟಕ್ಕೆ ಕಾರಣವಾಗಿ ನನ್ನ ಈ ಸ್ಥಿತಿಗೆ ಎಸಿಪಿ ಪ್ರಕಾಶ್ ಹಾಗೂ ವಮಂಜೂರು ಎಸ್ಐ ಅರುಣ್ ನೇರ ಕಾರಣ ಅಂತ ಮಂಗಳೂರಿನ ಸಜಿತ್ ಶೆಟ್ಟಿ ಎಂಬುವರು ಫೇಸ್ಬುಕ್ ಲೈವ್ನಲ್ಲಿ ಆರೋಪಿಸಿದ್ದಾರೆ. ಅವರ ಈ ವಿಡಿಯೋ ವೈರಲ್ ಆಗಿರುವ ಬೆನ್ನಲ್ಲೇ ಪೊಲೀಸರು ಅವರನ್ನು ತಮ್ಮ ಕಚೇರಿಗೆ ಕರೆಸಿಕೊಂಡು ವಿಚಾರಣೆ ನಡೆಸಿದ್ದಾರೆ. ಇನ್ನು ಸಜಿತ್ ಶೆಟ್ಟಿ ಅವರ ಫೇಸ್ಬುಕ್ ವಿಡಿಯೋ ಕುರಿತು ಪೊಲೀಸ್ ಕಮಿಷನರ್ ಅವರು ಕೂಡ ಸ್ಪಷ್ಟೀಕರಣ ನೀಡಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿ ಜೊತೆಗೆ ಪೊಲೀಸರಿಗೆ ಸಂಬಂಧ ಇದೆ ಅಂತ ಅವರು ಆರೋಪಿಸಿರುವ ಹಿನ್ನೆಲೆಯಲ್ಲಿ ಆರೋಪಿಯ ಗುರುತು ಖಚಿತಪಡಿಸಿಕೊಳ್ಳಲು ಹಾಗೂ ಹೇಳಿಕೆಗೆ ಪೂರಕವಾಗಿ ಸಾಕ್ಷ್ಯ ಹೊಂದಿದ್ದಾರೆಯೇ ಅಂತ ತಿಳಿಯಲು ತನಿಖಾಧಿಕಾರಿ ಸಜಿತ್ ಶೆಟ್ಟಿ ಅವರನ್ನ ತನಿಖೆ ನಡೆಸಿದ್ದಾರೆ. ಇದಕ್ಕಾಗಿ ಸಜಿತ್ ಶೆಟ್ಟಿಯನ್ನ ವಿಚಾರಣೆಗಾಗಿ ಪೊಲೀಸ್ ಠಾಣೆಗೆ ಕರೆಯಲಾಗಿ ಎಚ್ಚರಿಕೆ ನೀಡಿ ವಾಪಸ್ ಕಳುಹಿಸಲಾಗಿದೆ ಅಂತ ಹೇಳಿದ್ದಾರೆ. ಇದುವರೆಗೆ ನಾನು ಫೇಸ್ಬುಕ್ ಅಲ್ಲಿ ಒಂದೇ ಒಂದು ವಿಡಿಯೋ ಮಾಡೋದ, ಇವತ್ತು ಯಾಕೆ ಮಾಡಿದ್ದೇನೆ ಅಂತೇಳಿ ನಿಮ್ಗೆ ಅರ್ಥ ಆಗ್ಬೋದು. ಎಷ್ಟು ನೋವು ಅನುಭವಿಸ್ತಿದ್ದೇನೆ ಅಂತೇಳಿ ನನ್ನ ಮಾತಿನ ನಿಮ್ಗೆ ಅರ್ಥ ಆಗಿರ್ಬೋದು. ಯಾವತ್ತು ನಾನು ಕುಗ್ಲಿಲ್ಲ, ಎಂತ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ನಾನು ನೋಡಿ ಹೋಗಿದ್ದೇನೆ, ಆದರೆ ಯಾವತ್ತು ಕುಗ್ಲಿಲ್ಲ. ಇವತ್ತು ಕುಗ್ತಿದ್ದೇನೆ. ಯಾಕೆಂತಿದ್ರೆ ಮಾಡದ ಒಂದು ವಿಷಯದಲ್ಲಿ ನನ್ನ ಕುಟುಂಬವನ್ನು ಕೂಡ ಅವ್ರು ಎಳೆದು ತಂದು ಇವತ್ತು ಅವರ ಗ್ರೂಪಲ್ಲಿ, ನಮ್ಮ ಗ್ರೂಪು, ಅದು ಗ್ರೂಪ್, ಇದು ಗ್ರೂಪ್, ಬಿಜೆಪಿ ಗ್ರೂಪಲ್ಲಿ ತೇಜೋವಧೆ ಮಾಡ್ತಾ ಇದ್ದಾರೆ ನಮ್ಮನ್ನು. ಇದನ್ನು ನಾನು ಸಹಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದಕ್ಕೆ ನನಗೆ ನ್ಯಾಯ ಸಿಗಲೇಬೇಕು. ನ್ಯಾಯ ಸಿಗದಿದೆ ಅದರಲ್ಲಿವರೆಗೆ ನಾನು ಹೋರಾಟ ಮಾಡ್ತೀನಿ. ಅದರ ಜೊತೆ ಅಶ್ರಫ್ನ ಕೊಲೆಗೂ ಕೂಡ ನ್ಯಾಯ ಸಿಗಲೇಬೇಕು. ಅಂತಿಮವಾಗಿ ಆ ರವೀಂದ್ರ ಎನ್ನುವನ್ನು ಬಂಧಿಸುವವರೆಗೆ ನಾನು ಇದರಿಂದ ನಾನು ವಿರಮಿಸುವುದಿಲ್ಲ. ಮತ್ತು ಅಶ್ರಫ್ನ ಸಾವಿಗೆ ನ್ಯಾಯವನ್ನು ಕೊಟ್ಟೆ ನಾನು ಸಿದ್ಧ. ಒಬ್ಬರು ಬೆಳ್ತಂಗಡಿಯಲ್ಲಿ ಒಬ್ಬರು ಮಹಿಳೆಯರು ಒಂದು ಅಶ್ಲೀಲ ಶಬ್ದದಿಂದ ಮುಸ್ಲಿಂ ಮಹಿಳೆಗೆ ನಿಂದಿಸಿದ್ದಾರೆ. ಇದುವರೆಗೆ ಅವರ ರೋಮವನ್ನು ಮುಟ್ಲಿಕ್ಕೆ ಕೂಡ ಇವರಿಗೆ ಆಗಲಿಲ್ಲ. ಅವರ ಫೇಸ್ಬುಕ್ ಅನ್ನು ಹ್ಯಾಕ್ ಮಾಡೋದು ಬಿಡಿ, ಅವರನ್ನು ಠಾಣೆಗೆ ಕರೆದು ವಿಡಿಯೋ ಯಾಕೆ ಮಾಡಲಿಲ್ಲ? ನನ್ನನ್ನು ನಾನು ಯಾವುದೇ ಪ್ರಚೋದನಕಾರಿ ಇದು ಮಾಡಲಿಲ್ಲ. ಒಂದು ಆರೋಪಿಯನ್ನು ಹಿಡೀರಿ, ಕೊಲೆ ಆರೋಪಿ ತಲೆಮರೆಸಿಕೊಂಡವನ್ನು ಹಿಡೀರಿ ಅಂತ ಹೇಳುವುದನ್ನು ಇವರಿಗೆ ಸಹಿಸಲಿಕ್ಕೆ ಆಗುದಿಲ್ಲ. ಅವರೊಂದಿಗೆ ಭಾಗಿಯಾಗಿದ್ದಾರೆ ಅಂತಲೇ ನಾನು ಈಗಲೂ ಹೇಳ್ತಿದ್ದೇನೆ. ಅವರವರಿಗೊಂದಿಗೆ ಭಾಗಿಯಾಗಿದ್ದಾರೆ 100%. ಇದನ್ನು ನನಗೆ ನ್ಯಾಯ ಒದಗಿಸಿಕೊಡ್ಬೇಕು. ನೀವು ಆಯ್ತಾರಲ್ಲ ನನ್ನೊಂದು ಮನವಿ. ಇದೇ ನನಗೆ ಬೇರೆ ದಾರಿ ಇಲ್ಲ, ಇವು ಬರೆಯೋದು ಬೇರೆ ದಾರಿ ಇಲ್ಲ. ನಾನು ಒಬ್ಬನೇ ಬಂದರೆ ಅವ್ರು ನನ್ನನ್ನು ಲಾಕ್ ಮಾಡ್ತಾರೆ, ನನ್ನನ್ನು ಯಾವುದಾದ್ರೂ ಕೇಸಲ್ಲಿ ಸಿಲುಕಿ ಹಾಕ್ತಾರೆ. ಖಂಡಿತ ಅದು ನನಗೆ ಗೊತ್ತುಂಟು. ಪ್ರಭಾವಿಗಳ ಒತ್ತಡ ಅವರಿಗಿದೆ. ನನ್ನನ್ನು ಈ ಕೇಸ್ ಯಾವುದಾದ್ರೂ ಒಂದು ಕೇಸಲ್ಲಿ ನಾನು ಮಾಡ್ತೇನೆ. ನಾನು ಈ ಬೇರೆ ದಾರಿ ಕಾಣದೆ ಈ ಒಂದು ಲೈವ್ಗೆ ಬಂದಿದ್ದೇನೆ. ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೆ ಕಳೆದ 12 ಗಂಟೆಗಳಿಂದ ಬಹಳ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೇನೆ ನಾನು. ಯಾವುದೇ ರೀತಿಯಲ್ಲಿ ಒಂದು ಕರ್ತವ್ಯವನ್ನು ನಿರ್ವಹಿಸಲು ಆಗದಂಥ ರೀತಿಯಲ್ಲಿ ನಾನು ಈಗ ನಿಮ್ಮ ಮುಂದೆ ಇದ್ದೇನೆ. ನಾನು ನಿನ್ನಿಂದ ಕೆಲಸಕ್ಕೂ ಕೂಡ ಹೋಗಲಿಲ್ಲ. ಕೆಲಸದ ವೇಳೆಯಲ್ಲಿ ನನ್ನನ್ನು ಕರೆಸಿ ಈಗ ಟಾರ್ಚರ್ ಕೊಟ್ಟಿದ್ದಾರೆ. ಈಗ ಇವತ್ತು ನಾನು ನನ್ನ ಡ್ಯೂಟಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ರಜೆ ಮಾಡಿದ್ದೇನೆ. ನನ್ನ ಈ ಒಂದು ಸ್ಥಿತಿಗೆ ಕಾರಣವಾದಂಥ ಎಸಿಪಿ ಪ್ರಕಾಶ್ ಹಾಗೂ ಅರುಣ್ ಎಸ್ಐ, ಗ್ರಾಮಾಂತರ ಠಾಣೆ ಎಸ್ಐ ಅರುಣ್ ರವರನ್ನು ಸಂಪೂರ್ಣ ಹೊಣೆ ಆಗ್ತಾರೆ ನನ್ನ ಮೇಲೆ. ನನ್ನನ್ನು ಯಾವ ರೀತಿ ತೇಜೋವಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಖಾಲಿ ಬಾಯಿ ಮಾತಿಂದ ಹೇಳಲಿಕ್ಕೆ ಆಗುದಿಲ್ಲ. ನನಗೆ ಬರುವಂಥ ವಾಟ್ಸಪ್ ಸಂದೇಶಗಳು, ನನ್ನ ಮಡದಿಯ ವಾಟ್ಸಪ್ ಬರುವಂಥ ಸಂದೇಶಗಳು ಹಲವಾರು ಅಶ್ಲೀಲವಾಗಿ ನನ್ನನ್ನು ಬಿಂಬಿಸಿ, ನನ್ನ ಫೋಟೋವನ್ನು ವಿಕೃತಿಗೊಳಿಸಿ, ನನ್ನ ತಲೆಗೆ ಟೊಪ್ಪಿಯನ್ನಿಟ್ಟು ಅಂತ ಹಲವಾರು ಫೋಟೋಗಳು ಬರ್ತಾ ಇದೆ. ನಾನೊಬ್ಬ ಹಿಂದೂ ಧರ್ಮೀಯನಾಗಿ ಅದನ್ನು ನ್ಯಾಯ ಕೊಡುವಲ್ಲಿ ನಾನು ಅದರಲ್ಲಿ ಮುಂದುವರಿದಾಗ ನನ್ನನ್ನು ಈ ರೀತಿಯಾಗಿ ಅವರು ತೇಜೋವಧೆ ಮಾಡಿ ಇವತ್ತಿನ ದಿವಸ ನನ್ನ ಆ ಒಂದು ವಿಡಿಯೋವನ್ನು ಹಿಡ್ಕೊಂಡು ಇಲ್ಲ ಸಲ್ಲದ ಶಬ್ದಗಳನ್ನು ಉಪಯೋಗಿಸಿಕೊಂಡು ಹಲವಾರು ಗ್ರೂಪ್ಗಳು, ಜಿಲ್ಲೆಯ ಹಲವಾರು ಗ್ರೂಪ್ಗಳಲ್ಲಿ ಎಲ್ಲೆಲ್ಲಿಂದಲೂ ನನಗೆ ಮೆಸೇಜನ್ನು ಕಳಿಸ್ತಿದ್ದಾರೆ. ಇದು ನಿಮ್ಮ ವಿಡಿಯೋ, ಇದು ನಿಮ್ಮ ವಿಡಿಯೋ, ಏನಾಯಿತು, ನೀವು ಏನು ತಪ್ಪು ಮಾಡಿದ್ದೀರಿ, ಆರೋಪಿಯ. ಅದೇ ರೀತಿ ಅಂತ ಒಂದು ತಪ್ಪು ಸಂದೇಶಗಳನ್ನು ನನ್ನ ಮೇಲೆ ಬರ್ತಾ ಇದೆ. ಹಲವಾರು ನಮ್ಮ ಊರಿನ ಹಲವಾರು ಜನ, ನಾನು ಖಿನ್ನತೆಗೆ ಒಳಗಾಗಿದ್ದೇನೆ. ಈಗ ಯಾವುದೇ ರೀತಿಯ ನಿರ್ಧಾರ ತೆಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇದಕ್ಕೆ ಕಾರಣವಾದಂಥ ಕಮಿಷನರ್ ಎಸಿಪಿ ಪ್ರಕಾಶ್ ಹಾಗೂ ಅರುಣ್, ಗ್ರಾಮಾಂತರ ಠಾಣೆ ಎಸ್ಐ ಅರುಣ್, ಇವರು ಸಂಪೂರ್ಣ ಜವಾಬ್ದಾರಿ ಆಗ್ತಾರೆ. ನಾನು ಏನಾದರೂ ನನ್ನ ದುಡುಕು ನಿರ್ಧಾರ ತೆಗೆದು ನಾನು ಏನಾದರೂ ಮಾಡಿದಲ್ಲಿ ಅದಕ್ಕೆ ಸಂಪೂರ್ಣ ಹೊಣೆ, ನನ್ನ ಜೀವಕ್ಕೆ ಸಂಪೂರ್ಣ ಹೊಣೆ ಅವರೇ. ನನ್ನ ಮಡದಿ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆದರೂ ಕೂಡ ಇದನ್ನು ನಾನು ಅವರೇ ಸಂಪೂರ್ಣ ಹೊಣೆ. ಅದೇ ರೀತಿ ಬಿಜೆಪಿ ಪಕ್ಷ ಕೂಡ ಇದರಲ್ಲಿ ಸಂಪೂರ್ಣ ಹೊಣೆಯನ್ನು ನಾನು ಹೇಳ್ತೇನೆ. ಅದರ ಕಾರ್ಯಕರ್ತರು ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಮ್ಮ ಊರಲ್ಲಿರುವವರು ಅನೇಕ ಜನ ಇದ್ದಾರೆ. ನಾನು ಬೇಕಾದರೆ ಇದು ದೂರ ಕೂಡ ನೀಡಲಿಕ್ಕಿದ್ದೇನೆ. ಎಲ್ಲರೂ ಸಂಪೂರ್ಣ ಹೊಣೆ ಅವರೆಂದು ಹೇಳಿ ನಾನು ನನ್ನ ಈ ಲೈವ್ ಅನ್ನು ಇಲ್ಲಿಗೆ ಮುಗಿಸ್ತೇನೆ. ನಿಮ್ಮ ಸಹಕಾರ ನಮಗೆ ಬೇಕು.